ಪುಟಾಣಿ ಬಾಲಕನೊಬ್ಬ ಕಂಬಳದ ಕೋಣಕ್ಕೆ ಮುತ್ತಿಟ್ಟು ಕೋಣವನ್ನು ಕಂಬಳ ಕರೆಗೆ ಕಳುಹಿಸಿಕೊಟ್ಟು ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಉಡುಪಿ ಶಿರುವ ಸಾಂಪ್ರದಾಯಿಕ ಕಂಬಳ ಕೂಟದಲ್ಲಿ ಕಂಡುಬಂದಂತಹ ದೃಶ್ಯ ಇದಾಗಿದ್ದು, ಕಂಬಳ ಪ್ರಿಯರು ಪುಟ್ಟ ಬಾಲಕ ಕಂಬಳ ಕ್ಷೇತ್ರದ ಕುರಿತು ಇರುವಂತಹ ಅಭಿಮಾನಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನೋ ದೃಶ್ಯದಲ್ಲಿ ಕಾಣ್ತಾ ಇರುವಂತೆಯೇ ಚಿಕ್ಕ ಹುಡುಗರೇ ಕೋಣವನ್ನ ಕಂಬಳ ಕರೆಗೆ ತೆಗೆದುಕೊಂಡು ಹೋಗುವುದು ಕೂಡ ವಿಶೇಷವಾಗಿತ್ತು. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು, ಕಂಬಳ ಅಭಿಮಾನಿಗಳು ಸ್ಟೇಟಸ್ ಅನ್ನ ಹಾಕಿಕೊಂಡಿದ್ದಾರೆ. ಕ್ಷೇತ್ರಕನ್ನರು ಮಹಾಬಲ ನಾಯಕರ ನೆರಳು ಚಂದ್ರಕ್ಕೆ ನೆರಳು ಸೂರ್ಯಕ್ಕೆ ಬಿಳಿಗಿರು ತೋಟ ಚಿರಾಗ್ ನಿಖಿಲ್ ನಾಯಕರ ನೆರಳು వాళ్ళు సబ్జూనియర్ గేటోడు 15 తీర్లు కూతురు భాగవహించారు. క్షేత్రకన్నారు మహాబల నాయకర్ చంద్రకిరణ్